ಟೀಚರ್ ಆಗೋದಕ್ಕಿಂತ ಮುಂಚೆ ನೀವು ತಾಯಿಯಾಗಿ ಆ ಮಗುವಿಗೆ ಆ ಮಾತೃ ಹೃದಯವನ್ನು ನೀವು ಯಾವಾಗ ಅವರಿಗೆ ಕೊಡ್ತೀರಿ ಅವತ್ತು ಆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ. ಪುತ್ತೂರು ತಾಲೂಕಿನ ಕುಂಬ್ರ ಮರ್ಕಜುಲ್ ವಿಮೆನ್ಸ್ ಕಾಲೇಜ್ 25ನೇ ವಾರ್ಷಿಕದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. CA ಫೌಂಡೇಶನ್ ಅನ್ನು ಈಗ ಕ್ಲಿಯರ್ ಮಾಡಿ ಆಯ್ತು. ಕಳೆದ ವರ್ಷ ಸೆಕೆಂಡ್ PUC ಟಾಪ್, ನಮ್ಮಲ್ಲಿ ಸ್ಟೇಟ್ ಅಲ್ಲಿ ರ್ಯಾಂಕ್ ಬಂದವರು. ಇಬ್ಬರು ಮಕ್ಕಳು ಸ್ಟೇಟ್ ಅಲ್ಲಿ ರ್ಯಾಂಕ್ ಬಂದಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಸಲ ಅಡ್ಮಿಷನ್ ಹೆಚ್ಚು ನಡೀತಾ ಉಂಟು. ಪಿಹಿರಿಯಾ ಅಂತೇಳಿ ಅವರ ಲೌಕಿಕ ಶಿಕ್ಷಣದ ಜೊತೆಗಿನ ಧಾರ್ಮಿಕ ಶಿಕ್ಷಣದಲ್ಲಿ ಒಂದು ಪದವಿಯನ್ನು ನೀಡುವಂತಹ ಪ್ರಯತ್ನಗಳನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಿದ್ದೇವೆ. ನಾವು ಎಲ್ಲಾ ಮಕ್ಕಳು ಹೆಣ್ಮಕ್ಳು ಬಂದು ಒಂದಾಗಿ ಕಲಿಬೇಕು. ಅದು ಮಹಿಳಾ ಕಾಲೇಜಾಗಿ ನಾವು ಪರ್ಮಿಷನ್ ತಗೊಂಡಿದ್ದೇವೆ. ಸಹ ಎಲ್ಲಾ ಧರ್ಮವರು ಸೇರಿ ಒಂದು ಸಂತೋಷದಿಂದ, ಒಂದು ಸೌಹಾರ್ದದಿಂದ, ಸಾಮರಸ್ಯದಿಂದ ಕಾಲೇಜು ಕಲಿಯುವುದರಿಗೆ ಒಂದು ಸಾಮರಸ್ಯ ಉಂಟಾಗಬೇಕಂತ ನಮ್ಮ ಒಂದು ಆಸೆ ಇತ್ತು. ನಮಸ್ಕಾರ ವೀಕ್ಷಕರೇ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಉಕ್ತಿಯನ್ನ ನಾವು ನೂರಾರು ಬಾರಿ ಕೇಳಿದ್ದೇವೆ. ಈ ಉಕ್ತಿಗೆ ಸರಿಯಾಗಿ ಹೆಣ್ಣು ಅಕ್ಷರದ ಜ್ಞಾನವನ್ನ ಪಡೆದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೀಗೆ ಸಮಾಜದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮೇಲುಗೈ ಸಾಧಿಸಿದ್ದಾಳೆ, ಸಾಧನೆಯನ್ನ ಮೆರೆದಿದ್ದಾಳೆ. ಹೆಣ್ಣು ಅಕ್ಷರದ ಜ್ಞಾನವನ್ನ ಪಡೆದು ಸ್ವಾವಲಂಬಿಯ ಸಾಕಾರಿ ಮೂರ್ತಿಯಾಗಿದ್ದಾಳೆ. ಈ ವಿದ್ಯಾಸಂಸ್ಥೆ ಕೂಡ ಮಹಿಳಾ ವಿದ್ಯಾಸಂಸ್ಥೆಯಾಗಿ ಬೆಳಗಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳನ್ನ ಬೆಳಗುತ್ತಿದೆ. ಪುತ್ತೂರಿನ ಕುಮ್ರಾದ ಮರ್ಕಜುಲ್ ಹುದಾ ಮಹಿಳಾ ವಿದ್ಯಾಸಂಸ್ಥೆ ಪೂರಕವಾಗಿರುವಂತಹ ವಾತಾವರಣ, ಗುಣಮಟ್ಟದ ಶಿಕ್ಷಣ, ಹತ್ತಾರು ಸಾಧನೆಗಳ ಮೂಲಕ ವಿದ್ಯಾರ್ಥಿಗಳ ಬಾಳು ಬೆಳಗುತ್ತಿದೆ. 2005ರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತವಾಗಿರುವಂತಹ ಶಿಕ್ಷಣವನ್ನ ನೀಡಬೇಕು, ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅನ್ನುವಂತಹ ಒಂದೇ ಧ್ಯೇಯವನ್ನ ಇಟ್ಟುಕೊಂಡು ವಿದ್ಯಾಸಂಸ್ಥೆ ಆರಂಭವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಕೂಡ ಫಲಿತಾಂಶದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಮೆರಿತಾ ಇರುವಂಥದ್ದು ಮರ್ಕಜುಲ್ ಹುದಾ ವಿದ್ಯಾಸಂಸ್ಥೆ. PUC, ಡಿಗ್ರಿ, ಅದರ ಜೊತೆಗೇನೆ ಪ್ಯಾರಾ ಮೆಡಿಕಲ್ ಟೀಚಿಂಗ್ ಕೋರ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಬಂದಿದೆ. ಇದರ ಜೊತೆಗೇನೆ ಇದೀಗ ಹೊಸದಾಗಿ ಹೈಸ್ಕೂಲ್ ಶಿಕ್ಷಣವನ್ನ ಕೂಡ ಈ ಒಂದು ವಿದ್ಯಾಸಂಸ್ಥೆ ಆರಂಭ ಮಾಡ್ತಾ ಇದೆ. ವಿದ್ಯಾಸಂಸ್ಥೆ ಅಂತ ಹೇಳಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಉನ್ನತವಾದಂಥ ವಿದ್ಯಾಸಂಸ್ಥೆಯನ್ನ ಆಯ್ಕೆ ಮಾಡಿಕೊಂಡು ಜೀವನವನ್ನ ಉಜ್ವಲವಾಗಿಸಬೇಕು ಅಂತ ಯೋಚನೆ ಮಾಡ್ತೀವಿ. ಪೋಷಕರ ಆಸೆ ಕೂಡ ಇದೇ ಆಗಿರುತ್ತೆ. ಎಲ್ಲದಕ್ಕೂ ಕೂಡ ಪೂರಕವಾಗಿ ಮರ್ಕಜುಲ್ ಹುದಾ ವಿದ್ಯಾಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಒಂದು ವಿದ್ಯಾಸಂಸ್ಥೆ ಸಾಧನೆಯನ್ನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಹೂವಿನ ಹಾದಿಯಾಗಿದೆ. ಅಕ್ಷರದ ದಾಹವನ್ನ ನೀಗಿಸುವಂತಹ ಮಹಾ ಆಲಯವಾಗಿ ನಿಂತಿದೆ. ಹಾಗಾದ್ರೆ ಬನ್ನಿ ವಿದ್ಯಾಸಂಸ್ಥೆಯ ಸಾಧನೆಯ ಹಾದಿ ಹೇಗಿದೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೇನೆ ಹೊಸ ಹೊಸ ಯೋಜನೆಗಳನ್ನ ಆ್ಯಡ್ ಮಾಡ್ಕೊಂಡಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಯಾವೆಲ್ಲ ವಿಚಾರಗಳು ಈಗ ಶಿಕ್ಷಣದಲ್ಲಿ ಆ್ಯಡ್ ಆಗ್ತಾ ಇದೆ, ಹೈಸ್ಕೂಲ್ ಶಿಕ್ಷಣವನ್ನ ಕೂಡ ಆರಂಭ ಮಾಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಕೂಡ ಮಾತಾಡ್ಕೊಂಡು ಬರೋಣ ಬನ್ನಿ. PU ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಸಂಧ್ಯಾ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. 2025-26ನೇ ಸಾಲಿನ ಫಲಿತಾಂಶದಲ್ಲಿ ಕೂಡ ಉತ್ತಮವಾಗಿರುವಂತ ಫಲಿತಾಂಶ ದಾಖಲಾಗಿದೆ. ಹಲವಾರು ಸಾಧನೆಗಳನ್ನ ವಿದ್ಯಾಸಂಸ್ಥೆ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಮರ್ಕಜುಲ್ ಹುದಾ ಅನ್ನುವಂಥ ತನ್ನದೇ ಆದ ಬ್ರ್ಯಾಂಡ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ವಿದ್ಯಾಸಂಸ್ಥೆಯ ಚಟುವಟಿಕೆಗಳು ಹೇಗಿದೆ, ಶೈಕ್ಷಣಿಕ ಚಟುವಟಿಕೆಗಳು ಹೇಗಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹೇಳ್ತಾರೆ. ನಮ್ಮ ಸಂಸ್ಥೆ PU 2005ರಿಂದ ನಾವು ಪ್ರಾರಂಭ ಮಾಡಿ ಮುಂದೆ ಬರ್ತಾ ಇದ್ದೇವೆ. ಅದಕ್ಕೆ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇತ್ತು. ಆನಂತರ 2022ರಲ್ಲಿ ಅದಕ್ಕೆ ಸೈನ್ಸ್ ಸೇರಿಕೊಂಡಿತ್ತು. ಸಾಧನೆಯ ಮಟ್ಟದಲ್ಲಿ ಹೇಳೋದಾದರೆ ನಮ್ಮದು ಪ್ರಥಮ ಬ್ಯಾಚಿನಿಂದಲೇ ಮಕ್ಕಳು ಶೈಕ್ಷಣಿಕ ವಿಚಾರದಲ್ಲಿ ಅಂತಲ್ಲ, ಶೈಕ್ಷಣಿಕ ವಿಚಾರದಲ್ಲಿ ಅಂತೂ ನಮಗೆ ಫಸ್ಟ್ ಬ್ಯಾಚ್ನಲ್ಲಿ ನಾವು ಗುರುತಿಸಿಕೊಂಡು ಮುಂದೆ ಸಾಗಿದವರು. ಮತ್ತು ಇತರ ವಿಚಾರಗಳಲ್ಲಿ ಒಂದು ಶಿಸ್ತುಬದ್ಧವಾದ ಕಲಿಕೆ ಮತ್ತು ಶೈಕ್ಷಣಿಕೇತರ ಚಟುವಟಿಕೆಗಳು. ಶೈಕ್ಷಣಿಕೇತರ ಅಂತ ಹೇಳಿದರೆ ಅದು ಒಂದು ಡಿಬೇಟ್ ಇರ್ಬೋದು, ಅಥವಾ ಒಂದು ಹಾಡುಗಾರಿಕೆ ಇರ್ಬೋದು, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು. ಎಲ್ಲ ನಮ್ಮ ಮಕ್ಕಳು ಪ್ರತಿ ಒಂದರಲ್ಲೂ ಎಕ್ಸಲೆಂಟ್ ಅಂತ ನಾನು ಇಲ್ಲಿ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಮ್ಮಲ್ಲಿ ನಡೆಯುವಂಥ ಚಟುವಟಿಕೆಗಳು ಹೇಗೆ ನಾವು ಮಾಡ್ತಾ ಇದ್ದೇವೆ ಅಂದರೆ, ಹೆಣ್ಣು ಮಗು ಒಂದು ಸಮಾಜಕ್ಕೆ ಕಣ್ಣಾಗಬೇಕು ಅಂತ ಹೇಳುವಂಥದ್ದು ಒಂದು ಮಾತು ಉಂಟಲ್ಲ, ಹಾಗೆ ಸಮಾಜಕ್ಕೆ ಕಣ್ಣಾಗಬೇಕು ಅಂತ ಹೇಳಿದರೆ ಅವಳು ಫಸ್ಟಿಗೆ ಅವಳ ಮನೆಗೆ ಕಣ್ಣಾಗಬೇಕು. ಅದಕ್ಕೋಸ್ಕರ ಮನೆಯಲ್ಲಿ ಅವಳು ಹೇಗಿರಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ಪ್ರತಿಯೊಂದರಲ್ಲೊಂದು ಶಿಸ್ತುಬದ್ಧ ಜೀವನ. ಅವಳು ಇಲ್ಲಿ
ಎಂಜಾಯ್ ಮಾಡಿಕೊಂಡು ಕಲಿತಾಳೆ ಅಂತ ಹೇಳ್ತೇವಲ್ಲ ನಾವು, ಪ್ರತಿ ಒಂದು ಸ್ಟೇಜಲ್ಲಿ ಅವಳ ಎಂಜಾಯ್ಮೆಂಟಲ್ಲಿ ಅವಳು ಮುಂದೆ ಹೇಗೆ ಒಂದು ಸದ್ಗೃಹಿಣಿ ಆಗಬೇಕು ಅಂತ ಹೇಳುವಂಥದ್ದನ್ನು ಕೂಡ ಅವಳಿಗೆ ನಾವು ತಿಳಿಸಿಕೊಡ್ತೇವೆ. ಪಠ್ಯದ ಜೊತೆಗೆ ನಾವು ಪಠ್ಯ ವಿಚಾರ ಅಂತ ಹೇಳಿದ್ರೆ, ನನ್ನ ಒಂದು ವಿಚಾರ ಹೇಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾವತ್ತೂ ನಾನು ಕ್ಲಾಸ್ ರೂಮಿಗೆ ಫಸ್ಟ್ ಎಂಟರ್ ಆಗೋಗಿ ಹೇಳುವುದೇ ಇದನ್ನು, ಕ್ಲಾಸ್ ರೂಮಿನ ಹೊರಗೆ ನಾನು ಫ್ರೆಂಡ್, ಕ್ಲಾಸ್ ರೂಮಿನ ಒಳಗೆ ಈ ಫ್ರೆಂಡನ್ನು ಚೆನ್ನಾಗಿ ನೀವು ಇಟ್ಕೊಳ್ಬೇಕು ಅಂತ ಆದರೆ ನೀವು ನನ್ನ ಜೊತೆ ಸಹಕರಿಸಬೇಕು ಅಂತ ಹೇಳಿ. ಅದರಲ್ಲಿ ನನಗೆ ಪಾಸಿಟಿವ್ ರಿಸಲ್ಟೇ ಸಿಕ್ಕಿರುವಂಥದ್ದು. ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ತಾರೆ. ಇವನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಆದರೂ ನಮ್ಮ ಮಕ್ಕಳಿಗೆ ಒಂದು ಐಡಿಯಾಸ್, ಹೀಗೆ ಇಂಥ ಕಾರ್ಯಕ್ರಮ ಮಾಡಬೇಕು ಮಕ್ಕಳೇ ಅಂತ ಹೇಳಿದರೆ ಸಾಕು, ಐಡಿಯಾಸ್ ಎಲ್ಲವೂ ನಮಗೆ ರಾಶಿ ಅವರಿಂದಲೇ ನಮಗೆ ಬರ್ತದೆ. ಅಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ PU ವಿಭಾಗದಲ್ಲಿ ಕಲಿತಂತಹ ನಮ್ಮ ವಿದ್ಯಾರ್ಥಿನಿಯರು ಈಗ ವಿದೇಶದಲ್ಲಿ ಕೂಡ ಸೈನ್ಸ್ ವಿಭಾಗದಲ್ಲಿ ಓದಿದಂಥವರು ವಿದೇಶದಲ್ಲಿ ತಮ್ಮ MBBS ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಆರ್ಟ್ಸಲ್ಲಿ ಟಾಪ್ ಬಂದಂತಹ ಮಕ್ಕಳು ಈಗ LLB ಅನ್ನು ಮುಂದುವರಿಸ್ತಾ ಇದ್ದಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕಾಮರ್ಸಲ್ಲಿ ಇರುವಂಥಲ್ಲ, ಕಳೆದ ಬಾರಿ ಟಾಪ್ ಬಂದಂಥ ಹುಡುಗಿ CAಯಲ್ಲಿ ಟಾಪ್ ಫಸ್ಟ್ CA ಫೌಂಡೇಶನ್ ಅನ್ನು ಈಗ ಕ್ಲಿಯರ್ ಮಾಡಿ ಆಯಿತು. ಕಳೆದ ವರ್ಷ ಸೆಕೆಂಡ್ PUCಯಲ್ಲಿ ಟಾಪ್, ನಮ್ಮಲ್ಲಿ ಸ್ಟೇಟಲ್ಲಿ ರ್ಯಾಂಕ್ ಬಂದವಳು. ಈ ಬಾರಿ ಇಬ್ಬರು ಮಕ್ಕಳು ಸ್ಟೇಟಲ್ಲಿ ರ್ಯಾಂಕ್ ಬಂದಿದ್ದಾರೆ, 10ನೇ ರ್ಯಾಂಕ್ ಬಂದಿದ್ದಾರೆ. ಆದರೂ ಮಕ್ಕಳಿಗೆ ತೃಪ್ತಿ ಇಲ್ಲ, ನಾವು ಬರೆದದಕ್ಕೆ ಸಿಕ್ಕಿದ ರ್ಯಾಂಕ್ ನಮಗೆ ಸಿಗಲಿಲ್ಲ ಅಂತ ಹೇಳುವಂಥದ್ದನ್ನು ಈಗ ಮರುಪರೀಕ್ಷೆ ಒಂದು ಹುಡುಗಿ ಇವತ್ತು ಬರೀತಾ ಇದ್ದಾರೆ. ನನಗೆ ಬರಬೇಕು, ನಾನು ಎಲ್ಲಿ ಕಳ್ಕೊಂಡೆ ಅಂತ ಗೊತ್ತಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಬರೆದಿದ್ದೇನೆ ಅಂತ ಹೇಳುವಂಥದ್ದು. ಹಾಗೆ ಶಿಸ್ತುಬದ್ಧ ಕಲಿಕೆಯೊಂದಿಗೆ ನಮ್ಮ ಮಕ್ಕಳು ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಎಬಿಲಿಟಿ ಇರುವಂಥವರು, ಸಮಾಜದಲ್ಲಿ ಅವಕಾಶಗಳು ಈ ಮಕ್ಕಳಿಗೆ ಮುಂದೆ ಸಾಕಷ್ಟು ಸಿಕ್ಕಿದರೆ ನಮ್ಮ ಸದೃಢ ಸಮಾಜ ನಿರ್ಮಿಸುವಲ್ಲಿ ನಮ್ಮ ಮಕ್ಕಳ ಪಾತ್ರ ಬಹಳಷ್ಟು ಇದೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಈಗ ನಮ್ಮ ಆಡಳಿತ ಮಂಡಳಿಯವರು ಹೈಸ್ಕೂಲನ್ನು ಕೂಡ ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನೀವು ಕಂಡಂತೆ ದಾಖಲಾತಿಯ ಚಟುವಟಿಕೆಗಳು ಭರದಿಂದ ಸಾಗ್ತಾ ಇದೆ. ನಮ್ಮನ್ನು ಕೇಳಿಕೊಂಡು ನಮ್ಮಲ್ಲೇ ಓದಬೇಕು ಅಂತ ಹೇಳಿ ಬರ್ತಾ ಇರುವಂಥ ಒಂದು ಸುರಕ್ಷಿತ ವಾತಾವರಣ ಇದೆ. ಅದಕ್ಕೋಸ್ಕರ ನಮ್ಮಲ್ಲಿ ಓದಬೇಕು ಅಂತ ಹೇಳಿ ಕೇಳ್ಕೊಂಡು ಬರ್ತಾ ಇರುವಂಥ ಪೇರೆಂಟ್ಸ್ ಸಾಕಷ್ಟು ಮಂದಿ ಇದ್ದಾರೆ. ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಕರಿದ್ದಾರೆ. ಅಂದರೆ ಒಂದು ಸ್ಪೆಷಲಿ ಏನು ಅಂತ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ನಮ್ಮ ಟೀಚಿಂಗ್ ಒಂದು ಫ್ಯಾಕಲ್ಟಿ, ನಾವೊಂದು ಮನೆಯಲ್ಲಿ ಇರುವಂಥ ಒಂದು ತಂಡದ ಹಾಗೆ ನಮ್ಮ ತಂಡ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾನು ಅವರಿಗೆ ಮೊದಲಿಗೆ ಹೇಳುವಂಥದ್ದು, ಟೀಚರ್ ಆಗೋದಕ್ಕಿಂತ ಮುಂಚೆ ನೀವು ತಾಯಿಯಾಗಿ ಆ ಮಗುವಿಗೆ ಆ ಮಾತೃ ಹೃದಯವನ್ನು ನೀವು ಯಾವಾಗ ಅವರಿಗೆ ಕೊಡ್ತೀರಿ ಅವತ್ತು ಆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ ಹೇಳುವಂಥದ್ದು. ನಮಗೆ ಸಾಕಷ್ಟು ನಿದರ್ಶನಗಳು ಇದೆ, ಇಂಥ ಮಕ್ಕಳು ಹೇಗೆ ಒಂದು ಬೆಳೆದು ಬಂದಿದ್ದಾರೆ. ಎಲ್ಲೋ ಒಂದು ಸಮಸ್ಯೆಗಳಿರುವಂಥದ್ದು ಈ ಏಜಲ್ಲಿ ನೋಡಿ, ಈ PU ಏಜಲ್ಲಿ PUಗೆ ಬರುವಂತಹ ಈ ಹಂತದಲ್ಲಿ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಯಾಕಂತ ಹೇಳಿದ್ರೆ ಒಂದು ವಯಸ್ಸಿನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದಾಟ್ತಾ ಇರುವಂಥ ಮಕ್ಕಳು, ಅವರಲ್ಲಿ ತುಂಬ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮನಸ್ಸು ನಾವಾಗಿ ಬಿಟ್ಟರೆ ಆ ಮಕ್ಕಳನ್ನು ಸರಿದಾರಿಗೆ ತರುವಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಇದರಲ್ಲಿ ನಾನು ಯಶಸ್ಸು ಸಾಧಿಸಿದ್ದೇನೆ. ನನಗೆ ಸಂತೋಷವಾದಂಥ ಒಂದು ಫೀಲ್ಡ್ ಈ PU ಹಂತದಲ್ಲಿ ಕಲಿಸುವಂಥದ್ದು. ಇದು ನಾನು ಬಹಳಷ್ಟು ಇಷ್ಟಪಟ್ಟು ಬಂದಂತಹ ಫೀಲ್ಡ್. ಇಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಈ ಮಕ್ಕಳ ಜೊತೆಗೆ ಅದನ್ನು ಎಂಜಾಯ್ ಮಾಡಿದ್ದೇನೆ. ನನಗೆ ಬೇಕಾದಂತಹ ರಿವಾರ್ಡನ್ನು ಕೂಡ ಮಕ್ಕಳು ಅವರ ಕಲಿಕೆಯ ಮೂಲಕ, ಅವರೆಲ್ಲ ಚಟುವಟಿಕೆಯ ಮೂಲಕ ಕೊಟ್ಟಿದ್ದಾರೆ. ಸಮಾಜಕ್ಕೆ ನಮ್ಮಲ್ಲಿಂದ ಹೊರ ಹೋದ ಮಕ್ಕಳು ಸಮಾಜಕ್ಕೆ ದೊಡ್ಡ ಆಸ್ತಿ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸಂತೋಷದ ಒಂದು ಕಲಿಕೆ ನಮ್ಮ ಸಂಸ್ಥೆಯಲ್ಲಿ ಸಾಕ್ತಾ ಇದೆ, ಗುಣಮಟ್ಟದ ಕಲಿಕೆಯನ್ನು ನಮ್ಮ ಸಂಸ್ಥೆ ನೀಡುತ್ತಾ ಇದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮರ್ಕಜುಲ್ ಹುದಾದಲ್ಲಿ ಬೇರೆ ಅಂದರೆ ಎಲ್ಲ ಸಮುದಾಯದ ಶಿಕ್ಷಕರಿದ್ದಾರೆ. ವಿದ್ಯಾರ್ಥಿಗಳನ್ನ ನೋಡೋದು ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು ಮಾತ್ರ ಇರೋದು, ಬೇರೆ ಸಮುದಾಯದ ವಿದ್ಯಾರ್ಥಿಗಳನ್ನ ಮನವೊಲಿಸುವಂಥದ್ದು ಈ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಹೌದು ಮೇಡಮ್, ಬಹಳ ಮನಸ್ಸಿನಲ್ಲಿ ಇರುವಂತಹ ಒಂದು ದೊಡ್ಡ ಆಸೆ. ಅದರಲ್ಲೂ ಆಡಳಿತ ಮಂಡಳಿಯವರು ಅದನ್ನೇ ಹೇಳೋದು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಒಂದು ತಂಡ ಬೇರೆ ಬೇರೆ ಎಲ್ಲ ಹೈಸ್ಕೂಲ್ಗಳಿಗೆಲ್ಲ ಹೋಗಿ ಇದನ್ನು ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ. ನಮ್ಮಲ್ಲಿ ನೀವು ಅಂದರೆ ಹೆಣ್ಣು ಮಕ್ಕಳಿಗೆ ಅಂತ ಹೇಳುವಂತಹ ಒಂದು ಶಿಕ್ಷಣ ಸಂಸ್ಥೆ ಇದು. ಇದರಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಅಂತ ಹೇಳುವಂಥದ್ದು ಆಡಳಿತ ಮಂಡಳಿ ಒಂದು ಸಮುದಾಯದವರು ಇರ್ಬೋದು. ಇಲ್ಲಿರುವಂಥ ಎಲ್ಲ ಉಪನ್ಯಾಸಕರು 99% ನಾವು ನಾನ್ ಮುಸ್ಲಿಮ್ಸ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಬಂದು ಓದಬೇಕು ಅಂತ ಹೇಳುವಂಥದ್ದು, ಯಾವುದೇ ತೊಂದರೆ ಇಲ್ಲದೆ ಇಲ್ಲಿ ಓದಬೇಕು ಅಂತ ಹೇಳೋದು ನಮ್ಮದು ಆಸೆ. ಇದರ ಹಿಂದೆ ಪರಿಶ್ರಮ ಪಡ್ತಾ ಇದ್ದೇವೆ. ಕಳೆದ ಬಾರಿ ಸುಮಾರು ಹೈಸ್ಕೂಲ್ಗಳಿಗೆ ವಿಸಿಟ್ ಮಾಡಿ PUಗೆ ನಮ್ಮಲ್ಲಿ ಬರಬೇಕು ಅಂತ ಹೇಳುವುದನ್ನು ಹೇಳಿದ್ದೇವೆ. ಮುಂದಕ್ಕೆ ಕೂಡ ಭರವಸೆ ಇದೆ ನಮಗೆ ಬರ್ತಾರೆ ಅಂತ ಹೇಳುವಂಥದ್ದು. ಹಾಗೆ ಆ ಭರವಸೆಯಲ್ಲಿ ಮುಂದೆ ಸಾಕ್ತಾ ಇದ್ದೇವೆ. ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಮೊಹಮ್ಮದ್ ಮನ್ಸೂರ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮ. ಡಿಗ್ರಿ ಅಂತ ಹೇಳಿದಾಗ, ಅದರಲ್ಲೂ ಕೂಡ ಮಹಿಳಾ ಕಾಲೇಜ್ ಅಂತ ಹೇಳಿದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಇರುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಮಹಿಳೆಯರು ಮಾತ್ರ ಇರುವಂಥದ್ದು, ಅದರ ಜೊತೆಗೇನೆ ಡಿಗ್ರಿಯಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು
ಮಾಡಿದ್ದು ಅನ್ನುವಂಥದ್ದು ಇರುತ್ತೆ. ಅದರ ಜೊತೆಗೇನೆ ಇಲ್ಲಿ PUನೂ ಇದೆ, ಹೈಸ್ಕೂಲ್ ಆರಂಭ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇಲ್ಲಿಯ ಡಿಗ್ರಿಯ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳೋದು. 2019ರಲ್ಲಿ ನಮ್ಮ ಪ್ರಥಮ ದರ್ಜೆ ಕಾಲೇಜ್ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅಧೀನದಲ್ಲಿ ಪ್ರಾರಂಭವಾದಂಥ ಕಾಲೇಜು. 2 ಕೋರ್ಸ್ಗಳನ್ನು ನಾವು ಅವತ್ತು ಪ್ರಾರಂಭ ಮಾಡಿದ್ದೇವೆ. BCom ವಿತ್ ಶರಿಯಾ ಅಂತೇಳಿ. ನಾವು ಯಾಕಂತ ಹೇಳಿದರೆ ನಮ್ಮಲ್ಲಿ ನಮ್ಮ ಕಮ್ಯುನಿಟಿ ಮಕ್ಕಳು ಬರೋ ಕಾರಣ, ಎಲ್ರಿಗೂ ನಮ್ಮದು ಓಪನ್ ಈ ಕಾಲೇಜ್, ನಮ್ಮ ಕಮ್ಯುನಿಟಿ ಮಕ್ಕಳು ಬರೋ ಕಾರಣ ನಾವು ಶರಿಯಾ ಕೋರ್ಸನ್ನು ಅವರಿಗೆ ಆ್ಯಡ್ ಆನ್ ಆಗಿ 2019ರಿಂದ ಕೊಡ್ತಾ ಇದ್ದೇವೆ. ಮತ್ತೊಂದು ನಮ್ಮಲ್ಲಿರುವಂಥ ಕೋರ್ಸ್ BA. ಆ BA ಕೋರ್ಸನ್ನು ಕೂಡ ನಾವು 2019ರಿಂದ ವಿತ್ ಶರಿಯಾ ಆ್ಯಡ್ ಆನ್ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ. ಸುಮಾರು 6 ವರ್ಷಗಳಿಂದ ಸುಮಾರು 150-200 ಮಕ್ಕಳು ಇಲ್ಲಿಂದ ನಮ್ಮ ಪದವಿಯನ್ನು ಮುಗಿಸಿಕೊಂಡು ಉನ್ನತ ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಕಡೆ, ಈಗ ಕಳೆದ ವರ್ಷ ಅದಕ್ಕಿಂತ ಮುಂಚಿನ ವರ್ಷ ಸುಮಾರು 7 ಮಕ್ಕಳು ಒಟ್ಟಿಗೆ ನಮ್ಮ MBA ವಿದ್ಯಾಭ್ಯಾಸಕ್ಕಾಗಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಿಗಾಗಿ PA ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಕರೆಸ್ಪಾಂಡೆಂಟ್ ಕೋರ್ಸ್ ದೂರ ಶಿಕ್ಷಣದ ಮುಖಾಂತರ ಕೂಡ ಕೆಲವು ಮಕ್ಕಳು ಈಗ ಹೈಯರ್ ಎಜುಕೇಷನ್ ಪಡಿತಾ ಇದ್ದಾರೆ. ಈ ವರ್ಷದ ಹೊಸ ಅಡ್ಮಿಷನಲ್ಲಿ ನಾವು ಇನ್ನೂ 2 ಕೋರ್ಸ್ಗಳನ್ನು ಡಿಗ್ರಿಯಲ್ಲಿ ಸೇರಿಸ್ತಾ ಇದ್ದೇವೆ. ಒಂದನೇದಾಗಿ BA ಜೊತೆಯಲ್ಲಿ ಶರಿಯಾ ಇರುವುದರೊಟ್ಟಿಗೆ ದ್ವಿತೀಯ ವರ್ಷಕ್ಕೆ ಬರುವಾಗ ಅವರಿಗೆ NTTC ಅಂತ ಹೇಳಿದ್ರೆ ಆಗ ಈಗ ಬಹಳಷ್ಟು ಅವರಿಗೆ ಒಂದು ಡಿಮ್ಯಾಂಡ್ ಇರುವಂಥ ಕೋರ್ಸ್, ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತೇಳಿ, ಅದನ್ನು ನಾವು BAಯಲ್ಲಿ ಮತ್ತು BA ಮತ್ತು BCom ಮಕ್ಕಳಿಗೆ ದ್ವಿತೀಯ ವರ್ಷದಲ್ಲಿ ಆ್ಯಡ್ ಆನ್ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಅಂತಿಮ ವರ್ಷಕ್ಕೆ ಬರುವಾಗ ಇನ್ನೊಂದು ಕೋರ್ಸನ್ನು ಕೂಡ ನಾವು ಅದನ್ನು ಆ್ಯಡ್ ಆನ್ ಮಾಡ್ತಾ ಇದ್ದೇವೆ. ಸರ್ ಯಾವುದು ಅಂತ ಹೇಳಿದ್ರೆ ಮೆಡಿಕಲ್ ಕೋಡಿಂಗ್, ಅದನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಅದು ಆಪ್ಷನಲ್ ಆಗಿ ಇಟ್ಟಿದ್ದೇವೆ, ಎಲ್ಲ ಮಕ್ಕಳಿಗೆ ಕಂಪಲ್ಸರಿ ಅಂತಲ್ಲ. ಬಟ್ ಈಗಿನ ಈ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ನೋಡ್ತಾ ನಾವು ಅದನ್ನು 2 ಆ್ಯಡ್ ಆನ್ ಮಾಡಿ ಕೊಡ್ತಾ ಇದ್ದೇವೆ. ಇನ್ನೊಂದು ಪ್ರಮುಖ ಏನು ಅಂತ ಹೇಳಿದ್ರೆ PUCಯಲ್ಲಿ ಈ ವರ್ಷ ಅಡ್ಮಿಷನ್ ತಗೊಳ್ಳುವಾಗ, ದಾಖಲಾತಿ ಪಡ್ಕೊಳ್ಳುವಾಗ ಮಕ್ಕಳಿಗೆ ಇಂಟಗ್ರೇಟೆಡ್ ಕೋರ್ಸನ್ನು ಒಂದು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಫಿಹಿರಿಯಾ ಅಂತೇಳಿ. ಅಂದರೆ 2 ವರ್ಷ PU 3 ವರ್ಷ ಡಿಗ್ರಿ ಮುಗಿಸಿ ಅವರ ಲೌಕಿಕ ಶಿಕ್ಷಣದ ಜೊತೆಗೇನೆ ಧಾರ್ಮಿಕ ಶಿಕ್ಷಣದಲ್ಲಿ ಒಂದು ಪದವಿಯನ್ನು ನೀಡುವಂಥದ್ದು ಪ್ರಯತ್ನಗಳನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಿದ್ದೇವೆ. ಆ ಪದವಿಗೆ ನಾವು ಕೊಟ್ಟಂಥ ಹೆಸರು ಫಿಹಿರಿಯಾ ಅಂತೇಳಿ. ಸೊ ಅದನ್ನು ಈ ಸಲದಿಂದ, ಅಂದರೆ ಅದಕ್ಕೆ ದಾಖಲಾತಿ ಹೇಗೆ ಅಂತ ಹೇಳಿದ್ರೆ ಅವರು PUC ಪ್ರಥಮ ವರ್ಷದ ದಾಖಲಾತಿ ಪಡ್ಕೊಳ್ಳುವಾಗಲೇ ದಾಖಲಾತಿಯನ್ನು ಪಡ್ಕೊಳ್ಬೇಕು. 2 ವರ್ಷ ಇಲ್ಲೇ PUC ಮುಗಿಸಬೇಕು, ಮುಂದಿನ 3 ವರ್ಷ ಇಲ್ಲೇ ಡಿಗ್ರಿಯನ್ನು ಮುಗಿಸಬೇಕು. ಅದರ ಜೊತೆಗೆ ಅವರಿಗೆ ಶರಿಯಾ, ಅದು ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಫಿಹಿರಿಯಾ ಎಂಬ ಹೆಸರಿನ ಮುಖಾಂತರವಾಗಿ ಅವರಿಗೆ ಕೊಡ್ತಾ ಇದ್ದಾರೆ. ಇದರ ಒಂದು ಅವರಿಗೆ ಅನುಕೂಲ ಏನು ಅಂತ ಹೇಳಿದ್ರೆ ಲೌಕಿಕ ಶಿಕ್ಷಣ BCom ಪದವಿಯನ್ನು ಪಡೆಯಬಹುದು. ಅದೇ ರೀತಿ ನಮ್ಮ ಇಸ್ಲಾಮಿಕ್ ಶಿಕ್ಷಣ ಆದಂಥ ಫಿಹಿರಿಯಾವನ್ನು ಕೂಡ 5 ವರ್ಷದಲ್ಲಿ ಮುಗಿಸುವಂಥ ಅವಕಾಶವನ್ನು ಮಾಡಿಕೊಡ್ತೇವೆ. ಇದು ನಮ್ಮ ಈಗ ಪ್ರಸ್ತುತ ನಾವು ದಾಖಲಾತಿಯಲ್ಲಿ ಸೇರ್ಪಡೆಗೊಂಡಂತೆ. ಪಾಠದ ಜೊತೆಗೆ ಪಠ್ಯೇತರವಾಗಿರುವಂಥ ವ್ಯವಸ್ಥೆ. ಪಠ್ಯೇತರ ಅಂತ ಹೇಳುವಾಗ ನಮ್ಗೆ ಯಾಕಂತ ಹೇಳಿದ್ರೆ ಯೂನಿವರ್ಸಿಟಿ ಕೋರ್ಸಲ್ಲಿ ಪಠ್ಯೇತರ ಬಹಳಷ್ಟು ಮುಖ್ಯ. ಯಾಕಂತ ಹೇಳಿದ್ರೆ ಅವರಿಗೆ ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ. ನಾವು ಈಗ NEP ಹೋಗಿ ಈಗ SEP ಬಂದಿದೆ. NEPಯಲ್ಲಿ ಹೇಗೆ ಅಂತ ಹೇಳಿದ್ರೆ 60+40, 60 ಅಂತ ಹೇಳುವುದು ಅವರಿಗೆ ಎಕ್ಸ್ಟರ್ನಲ್ ಕೊಡುವಂಥದ್ದು, 40 ಅಂತ ಹೇಳುವುದು ನಾವು ಇಂಟರ್ನಲ್ ಕೊಡೋದು. ಇಂಟರ್ನಲ್ ಕೊಡುವಾಗಲೂ ಕೂಡ 20 ಮಾರ್ಕ್ಸ್ ಮಾತ್ರ ನಾವು ಪಠ್ಯದಲ್ಲಿ ಕೊಡುವಂಥದ್ದು. ಮತ್ತೆ ಉಳಿದ 20 ಮಾರ್ಕ್ಸ್ಗಳನ್ನು ಪಠ್ಯೇತರ ಚಟುವಟಿಕೆ ಕೊಡ್ತಾ ಇದ್ದೇವೆ. ಈಗ ನಾವಿಲ್ಲಿ ಅಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಸ್ಯಾಟರ್ಡೆ ಆಫ್ಟರ್ನೂನ್ ನಾವು ಖಾಲಿ ಪಠ್ಯೇತರ ಚಟುವಟಿಕೆಗೆ ಮಾತ್ರ ಇಟ್ಟಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಆಕ್ಟಿವಿಟೀಸ್, ನಮ್ಮಲ್ಲಿ 3 ಅಸೋಸಿಯೇಷನ್ಗಳಿವೆ. ಲಲಿತ ಕಲಾ ಸಂಘ ಅಂತೇಳಿ ಆರ್ಟ್ಸ್ ಅಸೋಸಿಯೇಷನ್ ಬರ್ತದೆ, ಕಾಮರ್ಸ್ ಅಸೋಸಿಯೇಷನ್ ಬರ್ತದೆ, ಅದೇ ರೀತಿ ಲ್ಯಾಂಗ್ವೇಜ್ ಅಸೋಸಿಯೇಷನ್. ಈ ಅಸೋಸಿಯೇಷನ್ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ನಮ್ಮಲ್ಲಿ ಒಂದು ಇಂಟೆನ್ಷನ್ ಅಂತ ಹೇಳಿದ್ರೆ ಖಾಲಿ ಕಲಿಕೆಯಲ್ಲಿ ಮಾತ್ರ ಮಕ್ಕಳು ಮುಂದೆ ಬಂದರೆ ಅದಕ್ಕೆ ಅವರಿಗೆ ಅದಲ್ಲ. ಈಗ 98% ಮಾತ್ರ ತಗೊಂಡಂಥ ಒಬ್ಬ ವಿದ್ಯಾರ್ಥಿನಿಗೆ ಎದುರು ಮಾತಾಡಲಿಕ್ಕೆ ಅವರಿಗೆ ಗೊತ್ತಿರೋದಿಲ್ಲ. ಸೊ ಅವಳನ್ನು ಅದರಲ್ಲಿ ಕೂಡ ಮುಂಚೂಣಿಗೆ ತರುವಂಥ ಪ್ರಯತ್ನದ ಭಾಗವಾಗಿ ಪ್ರತಿ ವೀಕೆಂಡ್ ಸ್ಯಾಟರ್ಡೆ ಮಧ್ಯಾಹ್ನ ನಂತರ ಪ್ರತಿ ವಿದ್ಯಾರ್ಥಿನಿಯನ್ನು ಕೂಡ ಎದುರಿಗೆ ಕರೆದು ಮಾತಾಡುವಂಥ ಸ್ಕಿಲ್, ಹೇಗೆ ಮಾತಾಡಬೇಕು, ಈಗ ಪಿಕ್ ಆ್ಯಂಡ್ ಸ್ಪೀಚ್ ಇರ್ಬೋದು, ಮತ್ತು ಯಾವುದೊಂದು ಟಾಪಿಕ್ ಕೊಟ್ಟು ಮಾತಾಡಿಸುವಂಥದ್ದು ಅಂಥದ್ದನ್ನು ನಾವು ಯಾವಾಗಲೂ ಎಲ್ಲ ವೀಕಲ್ಲಿ ಕೊಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಮೊದಲನೇ ವರ್ಷದಲ್ಲಿ ಯಾರು ಹಿಂದೆ ಇದ್ದರು ಅಂತಿಮ ವರ್ಷಕ್ಕೆ ಬರುವವರು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಮಾತನಾಡೋದು ಸ್ಕಿಲ್ಲನ್ನು ಪಡ್ಕೊಂಡು ಹೋದಂಥ ಮಕ್ಕಳು ತುಂಬ ಜನ ನಮ್ಮಲ್ಲಿ ಇದ್ದಾರೆ. ಸೊ ಅದು ಕೂಡ ನಾವು ಪಠ್ಯೇತರ ಚಟುವಟಿಕೆ ಭಾಗ. ಅದು ಯಾಕೆ ನಾವು ಯೂನಿವರ್ಸಿಟಿ ಭಾಗವಾಗಿ ಕೊಡಬೇಕು, ಯಾಕಂತ ಹೇಳಿದ್ರೆ ಅದಕ್ಕೆ ಅವರಿಗೆ 20 ಮಾರ್ಕ್ಸ್ 40 ಮಾರ್ಕ್ಸ್ ಇದೆ. NEPಯಲ್ಲಿ ಬಂದರೆ 20-40, SCPಗೆ ಬಂದರೆ 20 ಮಾರ್ಕ್ಸಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದರ ಜೊತೆಗೆ ನಾವು ಇಲ್ಲೆಲ್ಲೋ ಲೌಕಿಕ ಶಿಕ್ಷಣ, ನಮ್ಮ ಧಾರ್ಮಿಕ ಶಿಕ್ಷಣ, ಅದೇ ರೀತಿ ಖಾಲಿ ಕಲಿಕೆಯಲ್ಲ, ಇನ್ನು ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಅವರು ಮುಂದೆ ಬರಬೇಕೆನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಜೊತೆಗೆ ಕ್ರೀಡಾ ದಿನ ಅಂತೇಳಿ ಸ್ಪೋರ್ಟ್ಸ್ ಡೇ ಅಂತ ಒಂದು ದಿವಸ ಮಾಡಿ ಎಲ್ಲ ಮಕ್ಕಳನ್ನು ಕೂಡ ನಾವು ಥ್ರೋಬಾಲ್ ಇರ್ಬೋದು, ರನ್ನಿಂಗ್ ರೇಸ್ ಇರ್ಬೋದು, ಅಥವಾ ಎಲ್ಲ ಆಕ್ಟಿವಿಟೀಸ್ಗಳ ಭಾಗವಾಗುವ ರೀತಿಯಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದರು ನಮ್ಮ ಕ್ಯಾಂಪಸ್ಸಲ್ಲಿ. ಡಿಗ್ರಿಯಲ್ಲಿ ಎಷ್ಟು ಲೆಕ್ಚರ್ಸ್ಗಳಿದ್ದಾರೆ? ನಮ್ಮಲ್ಲಿ 10 ಮಂದಿ ಲೆಕ್ಚರ್ಸ್ ಇದ್ದಾರೆ ಡಿಗ್ರಿಯಲ್ಲಿ ಒಟ್ಟಿಗೆ, ಪ್ಲಸ್ ಒಂದು ನಾನ್ ಟೀಚಿಂಗ್ ಸ್ಟಾಫ್, ಒಟ್ಟಿಗೆ 11 ಜನ ಲೆಕ್ಚರ್ಸ್ ಇದ್ದಾರೆ ನಮ್ಮಲ್ಲಿ. ಮರ್ಕಜುಲ್ ಹುದಾ ಶರಿಯಾ ವಿಭಾಗ 2026-27ನೇ ಅಧ್ಯಯನ ವರ್ಷದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಎಂಬ ಹೆಸರಿನಲ್ಲಿ ನೂತನವಾಗಿ ಹಲವು ವಿಷಯಗಳನ್ನು ಸೇರ್ಪಡೆಗೊಳಿಸಿ ವಿನ್ಯಾಸಗೊಳಿಸಲಾಗಿದೆ. ಅರಬಿ, ಇಂಗ್ಲಿಷ್, ಉರ್ದು ಸ್ಪೋಕನ್ ಆಗಿ ಕಲಿಯಲು, ಅದೇ ಪ್ರಕಾರ ಟೈಲರಿಂಗ್, ಕಂಪ್ಯೂಟರ್ ಕಲಿಯಲು ಅವಕಾಶವನ್ನು ನೀಡಲಾಗಿದೆ. ಪ್ರತಿ ಶನಿವಾರ ಬೆಳಿಗ್ಗೆ 10 ರಿಂದ 12 ವೀಕೆಂಡ್ ಕುರ್ಆನ್ ಕ್ಲಾಸ್ ಎಂಬ ಹೆಸರಿನಲ್ಲಿ ಸಮಾಜದ ಮಹಿಳೆಯರಿಗಾಗಿ
ಕಡ್ಡಾಯವಾಗಿ ತಿಳಿದಬೇಕಾದ ವಿಷಯಗಳು, ಇಸ್ಲಾಮಿನ ಇನ್ನಿತರ ವಿಷಯಗಳು, ಕುಟುಂಬ ನಿರ್ವಹಣೆ, ದಾಂಪತ್ಯ ಜೀವನ, ನೆರೆಹೊರೆ ಸಂಬಂಧ, ಸಂಪನ್ಮೂಲಗಳ ನಿರ್ವಹಣೆ ಕುರಿತೆಲ್ಲ ತರಗತಿಗಳು ನಡೆಸಲಾಗುವುದು. ಸಮಾಜದ ಎಲ್ಲಾ ಸ್ತರಗಳಲ್ಲಿರುವ ಮಹಿಳೆಯರು, ಹೆಣ್ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಿಮ್ಮೊಂದಿಗೆ ತಿಳಿಸಿಕೊಳ್ಳುತ್ತೇವೆ. ವಿದ್ಯಾಸಂಸ್ಥೆಯ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ರೆಹಮಾನ್ ಹಾಜಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹಲವಾರು ಸಾಧನೆಗಳನ್ನ ಮೆರೆದಿದೆ, ಉತ್ತಮವಾಗಿರುವಂತಹ ಫಲಿತಾಂಶ ಕೂಡ ಪ್ರತಿ ವರ್ಷ ಕೂಡ ದಾಖಲಾಗ್ತಾ ಇದೆ. ಹಾಗಾಗಿ PUC ಯಲ್ಲಿರುವಂತಹ ಈ ಒಂದು ವಿದ್ಯಾಸಂಸ್ಥೆಯ ಸಾಧನೆಯ ಬಗ್ಗೆ ಹೇಳುವುದಾದ್ರೆ, ದೇಶದೊಂದು ಗುಣಮಟ್ಟದ ಶಿಕ್ಷಣ ಫಲಿತಾಂಶದ ಒಂದು ದಾಖಲೆ ಫಲಿತಾಂಶ ಬಂದಿದೆ ನಮಗೆ. ಅದರಲ್ಲಿ ಹೆಣ್ಣು ಮಕ್ಕಳ ಪಾಲಿನ ಒಂದು ಭರವಸೆಯ ವಿದ್ಯಾಕೇಂದ್ರವಾಗಿದೆ ಮರ್ಕಜುಲ್ ಹುದಾ ವುಮೆನ್ಸ್ ಕಾಲೇಜ್. ಇದು ಪ್ರಾರಂಭದಲ್ಲಿ ನಾವು ಈ SLCಗೆ ಅಂತ ತೆಗೆದುಕೊಂಡು 5-6ನೇ ಕ್ಲಾಸ್ ಪಾಸಾದವರನ್ನು ಅವರು ಅಂದರೆ ನಮ್ಮ ಮುಸ್ಲಿಂ ಮಕ್ಕಳು, ಹೆಣ್ಮಕ್ಕಳು ವಿದ್ಯಾದಲ್ಲಿ ಬಹಳ ಹಿಂದಿದ್ದು. ಅವರು ಸ್ವಲ್ಪ ದೊಡ್ಡವರಾದಾಗ ಬೇರೆ ಶಾಲೆಗೆ ಕಳಿಸಲಿಕ್ಕೆ ಒಂದು ರೀತಿಯ ಭಯವೋ ಏನೋ ಕಳಿಸುತ್ತಿರಲಿಲ್ಲ. ಆಗ ಅವರು ಇದರಿಂದ ವಂಚಿತರಾಗಬಾರದು, ಅವರಿಗೆ ಒಂದು ಕೋಚಿಂಗ್ ಕೊಟ್ಟು SLC ಪಾಸ್ ಮಾಡಿದ್ದೆವು. 5ನೇ 6ನೇ ಕ್ಲಾಸ್ ಆಗಿ ಮನೆಯಲ್ಲಿ ಕೂತವರಿಗೆ. ನಂತರ ನಮಗೆ ಪಾಸ್ SLC ಆದ ಮೇಲೆ ಒಂದು PU ಕಾಲೇಜಿಗೆ ಕಳಿಸುವಂಥ PU ಕಾಲೇಜನ್ನು ಇಲ್ಲಿ ಪರ್ಮಿಷನ್ ತೆಗೆದು ಮಾಡಿದ್ದೆವು. ಅದರಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡಿ ಅವರು ಈವರೆಗೆ ಮಾಡುವುದರಲ್ಲಿ ವರ್ಷವೂ ಒಳ್ಳೆಯ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ನಮಗೆ ಡಿಗ್ರಿಗೆ ಹೋಗಬೇಕಂತ ಹೇಳುವರು ಇಲ್ಲಿ ಡಿಗ್ರಿ ಸಹ ಮಾಡಿದ್ದೆವು, BA BCom. ಮತ್ತು ನಾವು ಸೈನ್ಸ್ ಫಸ್ಟಿಗೆ ಇರಲಿಲ್ಲ PUC ಬರುವ 3 ವರ್ಷದಿಂದ ಈಚೆಗೆ ನಾವು ಸೈನ್ಸ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಒಳ್ಳೆಯ ಫಲಿತಾಂಶದಿದ್ದಾರೆ. ಕೆಲವರು MBA BSc ಹೋಗಿದ್ದಾರೆ, ಇಂಜಿನಿಯರಿಂಗ್ ಕಳೀತಾ ಇದ್ದಾರೆ. ಮತ್ತು ಇಲ್ಲಿ ಬಾಕಿ ಕಲಿತವರೆಲ್ಲ CA ಇಂಥದ್ದೆಲ್ಲ ಕಳೀತಾ ಇದ್ದು ಒಳ್ಳೆಯ ಒಂದು ಅಭಿವೃದ್ಧಿ ಕಾಣ್ತಾ ಇದೆ. ಅದರಲ್ಲಿ ನಮಗೆ ಇದರೊಂದಿಗೆ ನಾವು ನಮ್ಮ ಈ ಒಂದು ವಿದ್ಯಾಸಂಸ್ಥೆ ಖಾಲಿ ಮುಸ್ಲಿಮರಿಗೆ ಇದ್ದದ್ದಲ್ಲ. ನಾವು ಎಲ್ಲ ಮಕ್ಕಳು, ಹೆಣ್ಮಕ್ಕಳು ಬಂದು ಒಂದಾಗಿ ಕಲಿಬೇಕು. ಅದು ಮಹಿಳಾ ಕಾಲೇಜಾಗಿ ನಾವು ಪರ್ಮಿಷನ್ ತಗೊಂಡಿದ್ದೇವೆ. ಆದರೆ ಬಾಕಿ ಜಾತಿಯವರು ಬರುವುದಿಲ್ಲ. ನಮ್ಮ ಮುಸ್ಲಿಂ ಮಕ್ಕಳು ಬರುತ್ತಾರೆ. ಇಲ್ಲಿ ಟೀಚಿಂಗ್ ಮಾಡುವವರು ಎಲ್ಲ ಧರ್ಮದವರು ಇದ್ದಾರೆ. ನಮಗೆ ಹಾಗೆ ಸ್ಟೂಡೆಂಟು ಸಹ ಎಲ್ಲ ಧರ್ಮವರು ಸೇರಿ ಒಂದು ಸಂತೋಷದಿಂದ, ಒಂದು ಸೌಹಾರ್ದದಿಂದ, ಸಾಮರಸ್ಯದಿಂದ ನಾವೊಂದು ಕಾಲೇಜ್ ಕಲಿಯುವುದರಿಗೆ ಒಂದು ಸಾಮರಸ್ಯ ಉಂಟಾಗಬೇಕಂತ ನಮ್ಮ ಒಂದು ಆಸೆ ಇತ್ತು. ಆದರೆ ಈ ವರ್ಷದಲ್ಲಿ ನಾವು ಹೋಗಿ ಕೆಲವು ಹೈಸ್ಕೂಲಿಗೆ ಅಲ್ಲಿಗೆಲ್ಲ ಹೇಳಿದೆವು, ಎಲ್ಲ ಮಕ್ಕಳಿಗೆ ಬರ್ಬೋದು. ಮತ್ತು ನಮ್ಮ ಶರೀಯತ್ತು ಇದ್ದರೂ ಅದೊಂದು ಭಾಗ ಬೇರೆ, ಅದರಲ್ಲಿ ನೀವು ಕಲಿಬೇಕಂತಿಲ್ಲ. ಇಂಥ ಇಲ್ಲಿ ಬರುವವರಿಗೆ ಯಾವ ಧರ್ಮದ ಅವರವರ ಧರ್ಮ ಪ್ರಕಾರ ವಸ್ತ್ರದಲ್ಲಿ ಇದರಲ್ಲಿ ಬರುವುದಕ್ಕೆ ನಾವು ಯಾವುದೊಂದು ಅಡ್ಡಿ ಇಲ್ಲ. ಈಗ ಟೀಚರ್ಸ್ ಎಲ್ಲ ಬರ್ತಾರೆ, ಒಳ್ಳೆಯ ನಾವೊಂದು ಭೇದ ಭಾವ ಇಲ್ಲದೆ ಒಂದು 20-25 ವರ್ಷ ಟೀಚರ್ಸ್ಗಳೆಲ್ಲ ಇದ್ದಾರೆ ಇಲ್ಲಿ ಕೆಲಸ ಸೇವೆ ಮಾಡ್ತೀವಿ. ಅದನ್ನೇ ಒಳ್ಳೆಯ ಸಾಧನೆ ಮಾಡುವುದರಿಂದ ನಮಗೊಂದು ಸಕ್ಸಸ್ ಆಗಿದೆ. ಅದಂದರೆ ನಮ್ಮಲ್ಲಿ ಇದು ಪದವಿ ಶಿಕ್ಷಣ ಪೂರೈಸಿದ ವಿದ್ಯಾರ್ಥಿಗಳು ಇದು ಬೇರೆ ಬೇರೆ ಉದ್ಯೋಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಗ್ರಾಮ ಪಂಚಾಯತಲ್ಲಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ಬೇರೆ ಬೇರೆ ಇಲಾಖೆಗಳೆಲ್ಲ ಬೇರೆ ಬೇರೆ ಸೇವೆಯನ್ನು ಮಾಡುತ್ತಿದ್ದಾರೆ. ಹೀಗಿರುವಾಗ ನಮ್ಮ ಈ ಒಂದು ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಅದರಿಂದ ಹೀಗೆ ಮಾಡುವ ಕೆಲವರ ನಮಗೆ ಒಂದು ಬೇಡಿಕೆ ಇತ್ತು, ನಿಮ್ಮಲ್ಲಿ ಹೈಸ್ಕೂಲ್ ಇಲ್ವೋ? ನಾವಂದರೆ PUC ನಂತರ ನಾವು ಇಲ್ಲಿ ಕ್ಲಾಸ್ ಇರುವುದು ಇಲ್ಲೋ ಅಂತ. ಇಲ್ಲಂತ ಹೇಳುವಾಗ ನಾವು ಏನಾಯಿತು, ಬಹಳ ಜನಗಳ ಬೇಡಿಕೆ ಇರುವುದರಿಂದ ನಮಗೆ ನೋಡ ಹೈಸ್ಕೂಲ್ ಸಹ ಶುರು ಮಾಡುವ ಅಂತೇಳಿ ಈ ವರ್ಷದಲ್ಲಿ ನಾವು ಅದನ್ನು ಸಹ ಪ್ರಾರಂಭ ಮಾಡುತ್ತೇವೆ. ಅಂದರೆ ಮಕ್ಕಳಿಗೆ ಕೆಲವು ಏನಾಗಿದೆ ಅಂತ ಹೇಳಿದರೆ, ಮಕ್ಕಳು ಹೆಣ್ಣುಮಕ್ಕಳು ಸ್ವಲ್ಪ ದಾರಿ ತಪ್ಪಿ ಬೇರೆ ಬೇರೆ ಬೆರೆತು ಒಂದು ಕ್ಲಾಸಿಗೆ ಹೋಗಿ ಇದೆಲ್ಲ ಬರುವಾಗ ಒಂದು ಸುರಕ್ಷತೆಗಾಗಿ ಇಲ್ಲಿಗೆ ಕಳಿಸಲಿಕ್ಕೆ ಕೆಲವರು ಇರ್ತಾರೆ. ನಮ್ಮಲ್ಲಿ ಬಸ್ಸು ಕಳಿಸಿ ಅವ ಮನೆಯಿಂದಲೇ ಬಂದು ಕಳೆಯುವಂಥ ಒಂದು ವ್ಯವಸ್ಥೆ ಇದೆ. ಒಂದು ಸುರಕ್ಷತೆಗೋಸ್ಕರ ಬಹಳಷ್ಟು ಜನರ ಬೇಡಿಕೆ ಇದ್ದುದರಿಂದ ನಾವು ಹೈಸ್ಕೂಲ್ ಕ್ಲಾಸ್ ಸಹ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಈ ಬಾರಿ ಕೂಡ ಅಡ್ಮಿಷನ್ ಆರಂಭ ಆಗಿದೆ. ಅಡ್ಮಿಷನ್ಗೆ ರೆಸ್ಪಾನ್ಸ್ ಹೇಗಿದೆ ಅಂತ ಈ ವರ್ಷ ಒಳ್ಳೆ ಬರ್ತದೆ. ಆದರೆ ನಮಗೆ 8ನೇ ಕ್ಲಾಸಿಗೆ ಬಹಳಷ್ಟು ಮಂದಿಯ ಬೇಡಿಕೆ ಉಂಟು. 8ನೇ ಕ್ಲಾಸ್ ಅಂದರೆ ಈಗ ನಮಗೆ ಪರ್ಮಿಷನ್ ಸಿಗೋದು 6ರಿಂದ 8ವರೆಗೆ ಮತ್ತು 9ರಿಂದ 10ವರೆಗೆ ಹಾಗೆ ಸಿಗುವುದು. ಆದರೆ 6ರಿಂದ ನಮಗೆ ಸಣ್ಣ ಮಕ್ಕಳು ಇಲ್ಲಿ ಇದಾಗುವುದಿಲ್ಲ. ಅದಕ್ಕಾಗಿ ನಾವು 9ರಿಂದ ಈಗ ಪ್ರಾರಂಭ ಮಾಡ್ತೇವೆ. ಅಡ್ಮಿಷನ್ ಆಗುತ್ತಾ ಉಂಟು. ಹೈಸ್ಕೂಲ್ ಪ್ರಾರಂಭ ಆಗುತ್ತೆ, ಇನ್ನು PUC ಇದೆ, ಡಿಗ್ರಿ ಇದೆ. ಹಾಗಾಗಿ ಬೇರೆ ಯಾವುದೆಲ್ಲ ಕೋರ್ಸ್ಗಳು ಇಲ್ಲಿ ಈಗ ನಾವು ಈ ವರ್ಷದಲ್ಲಿ ಬೇರೆ ಕೋರ್ಸ್ ಅಂತ NTTC ಅಂತಲ್ಲಿ ಒಂದು ಕೋರ್ಸ್ ಪ್ರಾರಂಭ ಮಾಡ್ತೇವೆ. ಮತ್ತೆ ಮೆಡಿಕಲ್ ಕೋಡಿಂಗ್ ಮತ್ತೆ ಪ್ಯಾರಾಮೆಡಿಕಲ್ ಈಗ ನಡೀತಾ ಇದೆ. ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ?
ಒಳ್ಳೆಯದಿದೆ. ಒಳ್ಳೆದಿದೆ ವಿದ್ಯಾರ್ಥಿಗಳು. ಒಳ್ಳೆಯದು. ಓಕೆ, ಒಂದು ವಿದ್ಯಾಸಂಸ್ಥೆ ಬೆಳಗ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಬರಬೇಕು, ಪೋಷಕರು ಕೂಡ ಅದಕ್ಕೆ ಸಾಥನ್ನ ಕೊಡ್ಬೇಕು. ಹಾಗಾಗಿ ಪೋಷಕರ ಸಪೋರ್ಟ್ ಎಲ್ಲ ಹೇಗಿದೆ? ಪೋಷಕರ ಸಪೋರ್ಟ್ ಅಂದರೆ ನಮ್ಮ ಮುಸ್ಲಿಮ್ಸಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡೋದು ಬಹಳ ಕಡಿಮೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಇದಕ್ಕಿಂತ ಮೊದಲು ಎಷ್ಟೋ ಮಂದಿ ಬಹಳ ಎಲ್ಲರೂ ಎಜುಕೇಟೆಡ್ ಆಗಿ ಇರುತ್ತಿದ್ದರು. ಈಗ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಟ್ ಅವರಿಗೆ ನಾವು ರಿಯಾಯಿತಿಯಾಗಿ ಕೊಡುವುದು ಸ್ವಲ್ಪ ಕಷ್ಟ ನಮಗೆ ಉಂಟು. ಸ್ಯಾಲ್ರಿ ಇದೆಲ್ಲ ಕೊಡಲಿಕ್ಕೆ ಬೇರೆ ಏನಾದರೂ ನಾವು ಎಂದು ವ್ಯವಸ್ಥೆ ಮಾಡಬೇಕಾದ್ರೆ ಇವರ ಫೀಸನ್ನು ತೆಗೆದೇ ನಮಗೆ ಆಗೋದಿಲ್ಲ. ಅದರಲ್ಲಿ ಬಡವರಿಗೆ ನಾವು ರಿಯಾಯಿತಿಯಾಗಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಯಾವೆಲ್ಲ ಸೌಕರ್ಯಗಳು ಇದೆ ಅಂತ ಇವಾಗ ಸ್ಕೂಲ್ ಬಸ್ ಆಗಿರ್ಬೋದು, ಈ ತರ ಸ್ಕೂಲ್ ಬಸ್ಸು ಎಲ್ಲ ಕಡೆಗೆ ಸ್ಕೂಲ್ ಬಸ್ ಇದೆ. ಬಾಕಿ ಸ್ಪೆಷಲ್ ಕ್ಲಾಸ್ ನಾವು ಮಾಡ್ತಾ ಇದ್ದೇವೆ. NET CET ಎಲ್ಲ ಇದ್ದ ಕಾರಣ ಈಗೆಲ್ಲ ಬೇರೆ ಮೋಟಿವೇಶನ್ ಕ್ಲಾಸಿಗೆ ಬೇರೆ ಬೇರೆ ಒಂದು ತಜ್ಞರನ್ನು ಕರೆದು ಇಲ್ಲಿ ಕೊಡುವಂಥದ್ದೆಲ್ಲ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಂಬ್ರ ಮರ್ಕಜುಲ್ದಾ ವಿಮೆನ್ಸ್ ಕಾಲೇಜ್ 25ನೇ ವಾರ್ಷಿಕದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಹೆಣ್ಣು ಮಕ್ಕಳಿಗೆ ಮತಲೌಕಿಕ ವಿದ್ಯಾಭ್ಯಾಸ ಕಲಿಸುವ ಮಹತ್ತಾದ ಯೋಜನೆಯೊಂದಿಗೆ ಆರಂಭಗೊಂಡ ಈ ಸಂಸ್ಥೆಯಲ್ಲಿ 10,000ರಷ್ಟು ವಿದ್ಯಾರ್ಥಿನಿಯರು ವಿವಿಧ ಕೋರ್ಸ್ಗಳನ್ನು ಪೂರ್ತಿ ಮಾಡಿ ಇಲ್ಲಿ ವಿದ್ಯಾರ್ಜನೆ ಮಾಡಿದ್ದಾರೆ. ದೂರದ ಊರಿನ ವಿದ್ಯಾರ್ಥಿನಿಯರಿಗೆ ಸುಸಜ್ಜಿತವಾದ ಹಾಸ್ಟೆಲ್ ಸೌಕರ್ಯವನ್ನು ಕೂಡ ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಪ್ಯಾರಾಮೆಡಿಕಲ್ ಕೋರ್ಸು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದು. ಪ್ಯಾರಾಮೆಡಿಕಲ್ ಕಲಿಯುವುದರ ಜೊತೆ ಇಸ್ಲಾಮಿಕ್ ಶರಿಯಾದ ಸಬ್ಜೆಕ್ಟ್ಗಳನ್ನು ಕೂಡ ಒಳಗೊಂಡಿದೆ. ಶರಿಯಾ ವಿದ್ಯಾಭ್ಯಾಸ ಜೊತೆ ಪ್ಯಾರಾಮೆಡಿಕಲ್ ಕೊಡುವಂತಹ ಒಂದು ಹೆಗ್ಗಳಿಕೆಯನ್ನು ಕೂಡ ನಮ್ಮ ಸಂಸ್ಥೆ ಹೊಂದಿದೆ. ನಮ್ಮ ಸಂಸ್ಥೆಯ PU ವಿದ್ಯಾರ್ಥಿನಿಯರು ಅವರ ಕಲಿಕೆಯ ಸಂಶೋಧನೆಗಳ ಭಾಗವಾಗಿ ಬ್ಯಾಟರಿ ಚಾಲಿತ ಸ್ಪೋರ್ಟ್ಸ್ ಜೀಪ್ ಅನ್ನು ಅವರೇ ಸ್ವಯಂ ಅಭಿವೃದ್ಧಿಪಡಿಸಿದ್ದು ಅದು ಅಭಿವೃದ್ಧಿ ಹಾದಿಯಲ್ಲಿದೆ. ಈ ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು ಇಂತಹ ಅನೇಕ ಶೈಕ್ಷಣಿಕ ವೈಜ್ಞಾನಿಕ ಕೊಡುಗೆಗಳನ್ನು ಸಮಾಜಕ್ಕೆ ನೀಡುತ್ತಾ ಬಂದಿದ್ದಾರೆ. ಈ ಅಧ್ಯಯನ ವರ್ಷದಿಂದ ಡಿಗ್ರಿಯ ಜೊತೆ ಅಥವಾ BA BCom ಕಲಿಯುವುದರ ಜೊತೆಯಾಗಿ ಮೆಡಿಕಲ್ ಕೋಡಿಂಗ್ ಕಲಿಯುವ ವ್ಯವಸ್ಥೆ ಮತ್ತು NTTC ನರ್ಸರಿ ಟ್ರೈನಿಂಗ್ ಟೀಚರ್ಸ್ ಟ್ರೈನಿಂಗ್ ಕೋರ್ಸನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಪದವಿ ಮಾಡಿದವರಿಗೆ ವಿಶೇಷವಾಗಿ ಅದೇ ಕೋರ್ಸನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೂಡ ನೀಡಲಾಗಿದೆ. ಸಂಸ್ಥೆಯ ವತಿಯಿಂದ ಪರಿಸರದ ಹಲವಾರು ರಸ್ತೆಗಳಲ್ಲಿ ರೂಟ್ಗಳಲ್ಲಿ ಬಸ್ ಸಂಚಾರ ನಡೆಯುತ್ತಾ ಇದ್ದು ನೂರಾರು ವಿದ್ಯಾರ್ಥಿನಿಯರು ಇದರ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ವಿಶೇಷವಾಗಿ ನಾವು ಈಗ ಬಸ್ ಎಂಜಾಯಬಲ್ ಜರ್ನಿ ಎನ್ನುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಬಸ್ಸಲ್ಲಿ ಬರುವಂತಹ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಆಕರ್ಷಕವಾದ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದೇವೆ. ಸುರಕ್ಷಿತವಾದ ಪ್ರಯಾಣದ ಜೊತೆಗೆ ಅವರ ಮನೆಯ ಪಕ್ಕದಿಂದ ಸಂಸ್ಥೆಯ ಅಂಗಳದ ತನಕ ಬರುವಂತಹ ಬಸ್ನಲ್ಲಿ ಬರುವಂತಹ ವಿದ್ಯಾರ್ಥಿನಿಯರನ್ನು ಆಕರ್ಷಿಸಲು ಮತ್ತು ಅವರಿಗೆ ಈ ಬಸ್ ಯಾತ್ರೆಯಲ್ಲಿ ಸುರಕ್ಷತೆ ಮತ್ತು ಆನಂದವನ್ನು ಕೊಡಲು ಮನೋರಂಜನೆಯನ್ನು ಕೊಡುವಂತಹ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಶೈಕ್ಷಣಿಕ ಪ್ರವಾಸ, ಕೆಲವು ವಿಶೇಷವಾದ ದಿನಗಳಲ್ಲಿ ಸ್ವೀಟ್ ಹಂಚಿಕೆ, ಉಡುಗೊರೆಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಬಸ್ ಸಂಚಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಮರ್ಕಜುಲ್ ಹುದಾ ಬಹಳಷ್ಟು ರಿಯಾಯಿತಿಗಳನ್ನು ಘೋಷಿಸಿದೆ. 90% ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರಿಗೆ ನಾವು ವಿಶೇಷವಾದ ರಿಯಾಯಿತಿ ಕೊಡುತ್ತಿದ್ದು 95% ಅಂಕ ಪಡೆದವರಿಗೆ ಸಂಪೂರ್ಣವಾಗಿ ಉಚಿತ ವಿದ್ಯಾಭ್ಯಾಸವನ್ನು ಸಂಸ್ಥೆಯ ವತಿಯಿಂದ ನೀಡಲಾಗುತ್ತಾ ಇದೆ. ಮರ್ಕಜುಲ್ ಹುದಾ ಮಹಿಳಾ ಕಾಲೇಜ್ ವೃತ್ತಿಪರ ಅಧ್ಯಯನಗಳಿಗೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಲು ಹೊಸದಾಗಿ ಮರ್ಕಜುಲ್ ಹುದಾ ವಿಮೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿ ಶರಿಯತ್ ಶಿಕ್ಷಣವನ್ನು ಆರಂಭಿಸಿದೆ. ಇಲ್ಲಿ ವಿದ್ಯಾರ್ಥಿನಿಯರಿಗೆ ಕಂಪ್ಯೂಟರ್ ಟೈಪಿಂಗ್, ಟೈಲರಿಂಗ್, ಸ್ಪೋಕನ್ ಇಂಗ್ಲಿಷ್, ಮದುವೆಯಾದ ಬಳಿಕ ಫ್ಯಾಮಿಲಿ ಮೇಂಟೈನ್ ಹೇಗೆ ಮಾಡಬೇಕು, ಹೀಗೆ ಜೀವನ ಮೌಲ್ಯಯುತವಾದ ಹಲವು ಶಿಕ್ಷಣವನ್ನ ಇಲ್ಲಿ ನೀಡಲಾಗುತ್ತೆ. ಮರ್ಕಜುಲ್ ಹುದಾ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಮೆಡಿಕಲ್ ಕೋಡಿಂಗ್, NTTC ಹಾಗೂ MTTC ಟೀಚರ್ ಟ್ರೈನಿಂಗ್ ಕೋರ್ಸ್ ಹೊಸದಾಗಿ ಆರಂಭಗೊಂಡಿದೆ. 20 ವರ್ಷಗಳ ಹೆಜ್ಜೆಯಲ್ಲಿ 10 ಸಾಧನೆಯನ್ನ ಮೆರೆದಿರುವಂತಹ ಮರ್ಕಜುಲ್ ಹುದಾ ಪ್ರತಿ ವರ್ಷ ಕೂಡ ಫಲಿತಾಂಶದಲ್ಲಿ ಕೂಡ ಮೇಲುಗೈಯನ್ನ ಸಾಧಿಸ್ತಾ ಬಂದಿದೆ. 2025-26ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿ ಈ ವಿದ್ಯಾಸಂಸ್ಥೆ ಕೂಡ ಹಲವು ಸಾಧನೆಯನ್ನ ಮಾಡಿದೆ. ಈ ವಿದ್ಯಾಸಂಸ್ಥೆಯಲ್ಲಿ ರ್ಯಾಂಕ್ ಹೋಲ್ಡರ್ ಆಗಿರುವಂತಹ ಫಾತಿಮತ್ ತೈಬಾ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ರ್ಯಾಂಕ್ ಹೋಲ್ಡರ್, ಹಾಗಾಗಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಿ, ಎಕ್ಸಾಮ್ ಹೇಗಿತ್ತು ಅದರ ಬಗ್ಗೆ ಹೇಳಿ. ನಾನು ಈ ವಿದ್ಯಾಸಂಸ್ಥೆಯನ್ನು ಆರಿಸಿದ್ದು ಯಾಕಂದರೆ ಇಲ್ಲಿ ಲೌಕಿಕ ಮತ್ತು ದೀನಿ ಎರಡು ಜ್ಞಾನವನ್ನು ಗಳಿಸಲಿಕ್ಕೆ ಸಾಧ್ಯ ಅಂತೇಳಿ. ಹಾಗೆ ನಾನು ಇಲ್ಲಿ ಕಾಮರ್ಸ್ ತಗೊಂಡೆ. ನನ್ನ ಈ ಶಿಕ್ಷಣಕ್ಕಾಗಿ ಶಿಕ್ಷಕರು ಕೂಡ ಒಳ್ಳೆಯ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆಯೇ ನಾನು ಸೇರಿದ ಕೂಡಲಿಂದಲೇ ಟೀಚರ್ಸ್ನವರು ರಾಜ್ಯಕ್ಕೆ ರ್ಯಾಂಕ್ ಬರಬೇಕಂತ ಹೇಳ್ತಾ ಇದ್ದರು. ಅದನ್ನೇ ನೆನಪಲ್ಲಿಟ್ಟುಕೊಂಡು ನಾನು ಚೆನ್ನಾಗಿ ಕಲಿತೆ. ಮೊಬೈಲೆಲ್ಲ ಅವಾಯ್ಡ್ ಮಾಡಿದೆ.
ಅದೇ ರೀತಿ ಟೈಮ್ ಟೇಬಲ್ ಎಲ್ಲ ಮಾಡಿಕೊಂಡಿದ್ದೆ. ನನ್ನ ಈ ವಿಜಯಕ್ಕೆ, ನನ್ನ ಈ ರಾಜ್ಯಕ್ಕೆ 10ನೇ ಸ್ಥಾನ ಬರಬೇಕಾದ್ರೆ ಕೇವಲ ನನ್ನ ಪರಿಶ್ರಮದಿಂದ ಮಾತ್ರ ಅಲ್ಲ, ಅದರ ಹಿಂದೆ ಶಿಕ್ಷಕರ ಪ್ರೋತ್ಸಾಹ ಮತ್ತು ನನ್ನ ತಂದೆ ತಾಯಿಯರ ಪ್ರೋತ್ಸಾಹ ಇದ್ದೇ ಇದೆ. ಪ್ರೌಢಶಾಲೆ ಗುರುಗಳು ಹಾಗೂ ಮದ್ರಸಾ ಗುರುಗಳು ಎಲ್ಲರ ಪ್ರಾರ್ಥನೆ, ಆಶೀರ್ವಾದ ಕೂಡ ಇದೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಇದೇ ಕಾಲೇಜನ್ನು ಆಯ್ಕೆ ಮಾಡಿದ್ದೇನೆ. ತುಂಬ ಇಷ್ಟ ಆಗಿದೆ ಈ ಕಾಲೇಜು. ಯಾಕಂದರೆ ನಾವು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಹೊರಗೆ ಹೋಗಿ ಶಿಕ್ಷಣ ಪಡಿಬೇಕಾದ್ರೆ ತುಂಬ ಹೆದರಿಕೆ, ನಮ್ಮ ತಂದೆ ತಾಯಿಯವರಿಗೆ ತುಂಬ ಹೆದರಿಕೆ. ಯಾಕಂದರೆ ಅಲ್ಲಿ ಅಷ್ಟು ಪರಿಸರ ಏನು ನೆಮ್ಮದಿ ಸಿಗುವುದಿಲ್ಲ. ಈ ಮರ್ಕಜುಲ್ ಹುದಾ ಕಾಲೇಜು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮಾತ್ರ ಅಲ್ಲ, ಆಟೋಟ ಸ್ಪರ್ಧೆಗಳಲ್ಲಿ ಆಗಿರಬಹುದು, ಕಲೆಗಳಲ್ಲಿ ಆಗಿರಬಹುದು, ಎಲ್ಲದರಲ್ಲೂ ಪ್ರೋತ್ಸಾಹ ನೀಡುತ್ತದೆ. ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿರುವಂತಹ ಶಮ್ನಾ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಈ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಎಷ್ಟೊಂದು ಖುಷಿಯನ್ನು ಕೊಟ್ಟಿದೆ, ಅದರ ಜೊತೆಗೆ ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಬಂದ ಮೇಲೆ ನಿಮ್ಮ ಸ್ಕಿಲ್ಗಳು ಡೆವಲಪ್ ಆಗಿರುವಂಥದ್ದಾಗಿರ್ಬೋದು, ಇಲ್ಲಿ ಕೊಟ್ಟಂತಹ ವಿಚಾರಗಳ ಬಗ್ಗೆ ಹೇಳೋದು. ಎಸ್, ಅವರು ಹೇಳಿದಾಗೆ ನನ್ನ ಸ್ಕಿಲ್ ಇಲ್ಲಿ ಬಂದು ಡೆವಲಪ್ ಆಗಿದೆ. ನನ್ನ ಪೊಟೆನ್ಷಿಯಲ್ ಲೈಕ್ ಐ ಲೈಕ್ ಸ್ಪೀಕಿಂಗ್, ಪಬ್ಲಿಕ್ ಸ್ಪೀಕಿಂಗ್ ನನಗೆ ತುಂಬ ಇಷ್ಟ. ನನ್ನ ಪೊಟೆನ್ಷಿಯಲ್ ನಾನು ಇಲ್ಲಿ ಬಂದು ನನಗೆ ಅರ್ಥ ಆಗಿದೆ, ಹೌ ಐ ಕ್ಯಾನ್ ಸ್ಪೀಕ್ ಅಂತ. ಇಲ್ಲಿ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಅದರೊಟ್ಟಿಗೆ ಅವರು ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ತಾರೆ. ಬೈ ಪ್ರೊವೈಡಿಂಗ್ ಸೋ ಮೆನಿ ಆಪರ್ಚುನಿಟೀಸ್ ನನಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಈ ಇನ್ಸ್ಟಿಟ್ಯೂಷನ್ ಆಪರ್ಚುನಿಟೀಸ್ ಕೊಟ್ಟಿದೆ. ಅದರಿಂದ ನನಗೆ ನನ್ನ ಸ್ಕಿಲ್ ಎಷ್ಟು ಉಂಟು ಅಂತ ಹೇಳಿ ನನಗೆ ಗೊತ್ತಾಗಿದೆ. ಹಾಗೆ ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ದೇನೆ. ಇಲ್ಲಿ ಟೀಚರ್ಸ್ ಕೂಡ ಹಾಗೆ ಅಕಾಡೆಮಿಕ್ಸ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಕೂಡ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಈ ಒಂದು ವಿದ್ಯಾಸಂಸ್ಥೆ ಹೆಣ್ಣು ಮಕ್ಕಳೇ ಇರುವಂಥ ವಿದ್ಯಾಸಂಸ್ಥೆ, ಹಾಗಾಗಿ ಎಷ್ಟು ನಿಮಗೆ ಪೂರಕ ಆಯಿತು? ಆ್ಯಸ್ ನಾವು ಈಗ ಗರ್ಲ್ಸ್ ಮಾಡ್ತಾ ಇರುವಾಗ ನಮಗೆ ಅಲ್ಲಿ ಒಂದು ಓಕೆ, ಇದು ಒಂದು ಸೇಫ್ಟಿ ಫಸ್ಟ್ ಆಫ್ ಆಲ್ ಇದೆ. ಇಲ್ಲಿ ಬೇರೆ ಏನು ಡಿಸ್ಟರ್ಬೆನ್ಸ್ ಹಾಗೇನಿಲ್ಲ. ಆ್ಯಂಡ್ ಆಲ್ಸೋ ಆಪರ್ಚುನಿಟಿಗೆ ಸಹ ನಾವು ನಮ್ಮ ಫ್ರೆಂಡ್ಸ್ ಇರೋದು, ಆಗ ನಮಗಿಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟಿಗೆ ನಮಗೇನು ಅದಕ್ಕೆ ಎಂಥ ಫಿಯರ್ ಆಗೋದಿಲ್ಲ, ಸ್ಟೇಜ್ ಫಿಯರ್ ಹಾಗೇನಿಲ್ಲ. ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿ ಒಟ್ಟಿಗೆ ಇದ್ದು ಮಾಡ್ತೀವಿ. ಓಕೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಇದ್ರಾಗಿದೆ? ಎಕ್ಸ್ಟ್ರಾ ಕರಿಕ್ಯುಲರ್ ಮೀನ್ಸ್ ಈಗ ಇಲ್ಲಿ ತುಂಬ ಪ್ರೊವೈಡ್ ಮಾಡ್ತಾರೆ. ಆರ್ಟ್ಸ್ ಆದರೂ, ಸ್ಪೋರ್ಟ್ಸಲ್ಲಿ ಆದರೂ ಎಲ್ಲ ಇದ್ದಾರೆ. ಈಗ ನಮಗೆ ತುಂಬ ಕಾಂಪಿಟೇಷನ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಲೈಕ್ ಪೋಯಮ್ ರೈಟಿಂಗ್, ಸ್ಟೋರಿ ರೈಟಿಂಗ್, ಮತ್ತು ತುಂಬ ಪೇಂಟಿಂಗ್ಸಲ್ಲಿ ತುಂಬ ಟೈಪ್ಸ್ ಪ್ರೊವೈಡ್ ಮಾಡ್ತಾರೆ. ತುಂಬ ಸ್ಪೀಕಿಂಗಲ್ಲಿ ಅಲೊಕೇಶನ್ ಇದೆ, ಎಸ್ಸೆ ತುಂಬ ಹೀಗೆ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅವರ ಸ್ಕಿಲ್ಲನ್ನು ಇಲ್ಲಿ ಬಂದು ಅವರು ಡೆವಲಪ್ ಮಾಡಿಕೊಳ್ತಾರೆ. ಓಕೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು ಅಂತ ಹೇಳಿದರೆ ಟೀಚರ್ಸ್ಗಳ ಸಪೋರ್ಟ್ ಹೇಗಿರುತ್ತೆ? ನಾವು ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ. ಅವರು ತುಂಬ ಚೆನ್ನಾಗಿ, ನಾವು ಅವರ ಹತ್ರ ಡೌಟ್ಸ್ ಎಲ್ಲ ಕೇಳಿದಾಗ ಅವರು ಪರ್ಸ್ನಲಿ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಮಗೆ ಹೆಲ್ಪ್ ಮಾಡ್ತಾರೆ. ಮರ್ಕಜುಲ್ ಹುದಾ ವಿದ್ಯಾಸಂಸ್ಥೆಯಲ್ಲಿ ಪ್ಯಾರಾಮೆಡಿಕಲ್ ಅನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಈ ವರ್ಷ ಯಾವ ರೀತಿಯಾಗಿದೆ ರೆಸ್ಪಾನ್ಸ್ ಅಂತ ಕೇಳಬೇಕು. ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರಂಜಿತಾ ಅವರಿದ್ದಾರೆ. ನಮಸ್ತೆ ಮೇಡಮ್. ಪ್ಯಾರಾಮೆಡಿಕಲ್ ತುಂಬ ಜನರಿಗೆ ಇವಾಗ ಇಂಟ್ರೆಸ್ಟ್ ಆಗ್ತಾ ಇದೆ, ಇದರಲ್ಲೂ ನಾವು ಕೂಡ ಮುಂದುವರಿಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅಂತ, ಅದ್ರ ಜೊತೆಗೇನೆ ಪ್ಯಾರಾಮೆಡಿಕಲ್ ಯಾವ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ. ಕಳೆದ ವರ್ಷಕ್ಕಿಂತ ಈ ಸಲ ಅಡ್ಮಿಷನ್ ಹೆಚ್ಚು ನಡೀತಾ ಉಂಟು. ಇದರಲ್ಲಿ 2 ಥರದ ಕೋರ್ಸ್ಗಳು, ಒಂದು DMLT ಮತ್ತೊಂದು DOT ಆ್ಯಂಡ್ AT ಅಂತ ಹೇಳ್ಕೊಂಡು. DMLT ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್. DOT ಆ್ಯಂಡ್ AT ಅಂತ ಹೇಳಿದರೆ ಆಪ್ರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥದ್ದು, ಅನಸ್ತೇಷಿಯಾ ಕೊಡುವಂಥದ್ದು. ಈ ಥರ 2 ಥರದ ಕೋರ್ಸ್ಗಳು. ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉನ್ನತವಾಗಿರುವಂತಹ, ಉತ್ತಮವಾಗಿರುವಂತಹ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಪೋಷಕರು ಉತ್ತಮವಾದ ವಿದ್ಯಾಸಂಸ್ಥೆಯ ಆಯ್ಕೆಯಲ್ಲಿರುವಂತಹ ಹೊತ್ತಿಗೆ ಮರ್ಕಜುಲ್ ಹುದಾ ಕೂಡ ಈ ಸಾಲಿನಲ್ಲಿ ಸೇರ್ಪಡೆಯಾಗುತ್ತೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಯ ಪೋಷಕರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಅಹಮದ್ ಬಾವ, ಪುತ್ತೂರಿನವರೇನಾ ಸರ್? 2007-8ರಲ್ಲಿ ಒಂದು ಮಗಳು ಇಲ್ಲಿ ಕಲಿತು ವಿದ್ಯಾಭ್ಯಾಸ ಸೆಕೆಂಡ್ ಇಯರ್ PU ಮಾಡಿ ಇಲ್ಲಿಂದ ಹೋಗಿದ್ದಾಳೆ. ಈಗ 2025-26ರಲ್ಲಿ ನನ್ನೊಂದು ಮಗಳು ಸೈನ್ಸಲ್ಲಿ ಒಳ್ಳೆ ಮಾರ್ಕೆಲ್ಲ ತೆಗೆದು ಇಲ್ಲಿಂದ ಪಾಸಾಗಿ ಹೋಗಿದ್ದಾರೆ. ಓಕೆ ಸರ್, ಯಾವುದೇ ಒಂದು ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡಾಗ ನಮಗೆ ಸಾರ್ಥಕ ಅಂತ ಅನಿಸ್ಬೇಕು. ಮಕ್ಕಳು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮಗೂ ಖುಷಿ ಆಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಸಾರ್ಥಕತೆ ಇದೆ ಅಂತ ಈ ವಿದ್ಯಾಸಂಸ್ಥೆ? ದೇವರ ದಯದಿಂದ ತುಂಬ ಸಮಾಧಾನ ಇದೆ. ಯಾವುದಂದ್ರೆ, ಒಂದನೇದಾಗಿ ನಾವೀಗ ಕಾಣುವ ಮಟ್ಟಿಗೆ ಲೋಕದಲ್ಲಿ ಈಗ ಎಲ್ಲಿ ನೋಡಿದ್ರು ಮಕ್ಕಳು ಪ್ರಾಯ ಪೂರ್ತಿ ಆಗುವಾಗ ಮಕ್ಕಳಿಗೆ ಲೋಕದ ಪರಿಜ್ಞಾನವೇ ಇರುವುದಿಲ್ಲ. ಅಂದರೆ
ಒಂಥರ ಎಲ್ಲವೂ ಒಂದು ಮೋಡಲ್ ಆಗಿ ತೋರಿ ತಂದೆ ತಾಯಿ ಇರಲಿ ಗುರು ಹಿರಿಯರಿರಲಿ ಯಾರಿಗೂ ಬೆಲೆ ಕೊಡುವ ಅಂಥ ಒಂದು ಕಲ್ಚರ್ ನಮ್ಮ ಊರಿನಿಂದಲೇ ಮಾಯವಾದಂಥ ಸಂದರ್ಭ. ನಮ್ಮ ಈ ಮರ್ಕಜುಲ್ ಹುದಾ ಈ ಕಾಲೇಜನ್ನು ನಾನು ಸೆಲೆಕ್ಷನ್ ಮಾಡಿ ಇಲ್ಲಿಗೆ ಕಳಿಸಿದೆ. ಇದಕ್ಕಿಂತ ಮೊದಲು ನನ್ನ ಮಗಳು ಕಲಿತು ನನಗೆ ಅದರ ಅನುಭವ ಆಯ್ತಂದರೆ ನಾನು ಕಂಡ ಮಟ್ಟಿಗೆ, ನಾನು ಅನುಭವಿಸಿದ ಮಟ್ಟಿಗೆ ನನ್ನ ಮಕ್ಕಳಿಗೆ ಆಗಲಿ ತಂದೆ ತಾಯಿ ಯಾರು, ಅಣ್ಣ ತಮ್ಮಂದಿರು ಯಾರು, ನೆರೆಕೊರೆಯವರು ಯಾರು, ಗುರು ಹಿರಿಯರು ಯಾರು ಎಂಬುದನ್ನು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಇದು ನನಗೆ ಬಹಳ ಒಂದು ಖುಷಿ ತಂದಂತಹ ವಿಷಯ. ಅದೇ ರೀತಿ ಊರಲ್ಲಿ ನಮ್ಮ ನೆರೆಹೊರೆಯಲ್ಲಿ ಹೇಗಿರಬೇಕು, ನಮ್ಮ ಒಂದು ಗುರುಗಳನ್ನು ಕಾಣುವಾಗ ಯಾವ ರೆಸ್ಪೆಕ್ಟ್ ಅವರಿಗೆ ಕೊಡಬೇಕು, ಯಾವ ರೀತಿಯಲ್ಲಿ ಅವರಿಗೆ ಮಾತಾಡಬೇಕು ಎಂಬುದನ್ನು ಚೆನ್ನಾಗಿ ಕಲಿತುಕೊಂಡು ನನ್ನ ಮಕ್ಕಳು ಹೊರಗೆ ಬಂದಿದ್ದಾರೆ. ಅದು ನನಗೆ ತುಂಬ ಖುಷಿಯಾದಂಥ ಒಂದು ವಿಷಯ. ಈ ಕಾಲದಲ್ಲಿ ಗುರುಗಳು ಮಕ್ಕಳನ್ನು ಕಾಣುವಾಗ ಹೆದರುವಂಥ ಪರಿಸ್ಥಿತಿ ಇದೆ. ಆದರೆ ದೇವರ ದಯದಿಂದ ಇಲ್ಲಿ ಅಂಥ ವಾತಾವರಣ ಇಲ್ಲ. ಗುರುಗಳಾಗಿಯೇ ಇದ್ದಾರೆ, ಶಿಷ್ಯಂದಿರಾಗಿಯೇ ಇದ್ದಾರೆ. ಮರ್ಕಜುಲ್ ಹುದಾ ಮಹಿಳಾ ವಿದ್ಯಾಸಂಸ್ಥೆ ಹೇಗಿದೆ ಅನ್ನೋದನ್ನ ನೋಡಿದ್ರಲ್ಲ, ಇಲ್ಲಿರುವಂತಹ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂತ ನೋಡಿದ್ರಲ್ಲ. ವಿದ್ಯಾರ್ಥಿಗಳಿಗೆ ಪೂರಕವಾಗಿರುವಂತಹ ವಾತಾವರಣದ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನ ಇಲ್ಲಿ ನೀಡಲಾಗ್ತಾ ಇದೆ. ಪ್ರತಿಯೊಂದು ಶಿಕ್ಷಣದಲ್ಲಿ ಕೂಡ ಶರಿಯತ್ತನ್ನ ಕೂಡ ಆಡ್ ಮಾಡ್ಕೊಳ್ಳಲಾಗ್ತಾ ಇರುವಂತದ್ದು. ಮರ್ಕಜುಲ್ ಹುದಾ ಅಂತ ಹೇಳಿದಾಗ ಇದು ಮುಸ್ಲಿಂ ವಿದ್ಯಾರ್ಥಿಗಳಿಗಾಗಿರುವಂಥ ವಿದ್ಯಾಸಂಸ್ಥೆ ಅನ್ನುವಂಥ ಯೋಚನೆ ಯಾರಿಗೂ ಬೇಡ. ಇಲ್ಲಿಗೆ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಕಲಿಕೆಗೆ ಬರ್ಬೋದು ಅನ್ನುವಂಥದ್ದು ಇಲ್ಲಿನ ಆಡಳಿತ ಸಮಿತಿಯ ಮಾತು. ಹಾಗಾಗಿ PUC, ಡಿಗ್ರಿ, ಅದರ ಜೊತೆಗೇನೆ ಟೀಚಿಂಗ್, ಪ್ಯಾರಾಮೆಡಿಕಲ್, ಇದರ ಜೊತೆಗೇನೆ ಹೈಸ್ಕೂಲನ್ನು ಕೂಡ ಈ ವರ್ಷದಿಂದ ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆಯಾಗಿರಲಿ ವಿನೂತನ, ಹೊಸತನ, ಅದರ ಜೊತೆಗೇನೆ ನಾವೀನ್ಯತೆಯನ್ನ ಆ್ಯಡ್ ಮಾಡಿಕೊಂಡಿರುವಂತಹ ಮರ್ಕಜುಲ್ ವಿದ್ಯಾಸಂಸ್ಥೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ